ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಲಕ್ಷದೀಪೋತ್ಸವದ ಅಂಗವಾಗಿ ಸಾಹಿತ್ಯ ಸಮ್ಮೇಳನದ 89ನೇ ಅಧಿವೇಶನವು ಅಮೃತವರ್ಷಿಣಿ ಸಭಾಭವನದಲ್ಲಿ ನಡೆಯಿತು. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಉಪಸ್ಥಿತಿಯಲ್ಲಿ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಿರಿಯ ಸಾಹಿತಿ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಸಾಹಿತಿ ಡಾಕ್ಟರ್ ಗಜಾನನ ಶರ್ಮಾ, ಕಿರುಚಿತ್ರ ನಿರ್ದೇಶಕ ಡಾಕ್ಟರ್ ಪಿ ಚಂದ್ರಿಕಾ ಹಾಗೂ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ರಾಂತ ನಿರ್ದೇಶಕ ಡಾಕ್ಟರ್ ಕೆಪಿ ಪುತ್ತೂರಾಯ, ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್, ಡಿ ಸುರೇಂದ್ರ ಕುಮಾರ್, ಡಾಕ್ಟರ್ ಕುಮಾರ್ ಹೆಗಡೆ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉನ್ನತ ಆದರ್ಶ ಆಧ್ಯಾತ್ಮ ಅಭಿಮಾನಿಗಳೇ, ಇಂದು ಈ ವೇದಿಕೆಯಲ್ಲಿ ಸಾಹಿತ್ಯ ಸಮ್ಮೇಳನದ 89ನೇ ಅಧಿವೇಶನ ಸಮಾವೇಶಗೊಂಡಿದೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಮತ್ತು ಶ್ರೀ ಕ್ಷೇತ್ರದ ಅಧಿಕೃತ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನೆಲ್ಗಳಲ್ಲಿ ಹಾಗೂ ಮಂಗಳೂರು ಆಕಾಶವಾಣಿ, ನಮ್ಮ ಕುಡ್ಲ ಮಂಗಳೂರು, U+ ಚಾನೆಲ್, ಉಜರೆ ಸುದ್ದಿ ವಾಹಿನಿ ಬೆಳತಂಗಡಿ ಇವುಗಳ ಮೂಲಕ ನೇರ ಪ್ರಸಾರವನ್ನು ವೀಕ್ಷಿಸಿ ಪೂಜ್ಯ ಧರ್ಮಾಧಿಕಾರಿಗಳು ಗೌರವ ಸಮರ್ಪಣೆ ಮಾಡಿದ್ದಾರೆ. ಈ ಶ್ರೀ ಕ್ಷೇತ್ರದಲ್ಲಿ ನಾನು ಮನವಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, 3ನೇ ಅಲೆ ಅಥವಾ ಇದು ಹೊಸ ಪ್ರಭೇದ ಏನ್ ಬರ್ತಾ ಇದೆ, ಓಮೈಕ್ರಾನ್, ಇದು ಖಂಡಿತವಾಗಿಯೂ ಕೂಡ ಅತ್ಯಂತ ಸರಳವಾಗಿರಲಿ, ಬಂದರೂ ಕೂಡ ಯಾವುದೇ ಸಾವು ನೋವು ಆಗದೇ ಇರಲಿ, ನಮ್ಮ ಸರ್ಕಾರ ಆದಷ್ಟು ಒಳ್ಳೆಯ ರೀತಿಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಇವತ್ತು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗುತ್ತಾ ಇಲ್ವಾ ಅನ್ನುವಂಥ ಅನುಮಾನ ನನಗೆ ಕಾಡಿತ್ತು. ಆದರೆ ದೇಹ ಅಲ್ಲಿತ್ತು, ಮನಸ್ಸೆಲ್ಲ ಧರ್ಮಸ್ಥಳದಲ್ಲಿ ಇತ್ತು, ಬರಲೇಬೇಕು. ನಾನು ಗುರುಗಳಿಗೆ ಹೇಳಿದ್ದೆ. ಇನ್ನೂ ಕೂಡ ಸಭೆ ನಡೀತಾ ಇತ್ತು, ಅಂತಿಮ ಘಟ್ಟಕ್ಕೆ ತಲುಪಿದೆ.